ಆಡಳಿತ ಮಂಡಳಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಗೆ, ಅದೇ ರೀತಿ ದೇವಸ್ಥಾನದ ಕೆಲಸ ಕಾರ್ಯಗಳಿಗೆ ಇವರ ಮಾರ್ಗದರ್ಶನ ಆಶೀರ್ವಾದವನ್ನು ನೀಡಿ ನಮ್ಮ ಬೇಡಿಕೆಯಾದಂತಹ 20 ಕ್ವಿಂಟಲ್ ಅಕ್ಕಿಯನ್ನ, ಅದೇ ರೀತಿ ಹಲವಾರು ಬಗೆಯ ತರಕಾರಿಗಳನ್ನ ತಮಗೆ ದೇಣಿಗೆಯಾಗಿ ನೀಡಿರುತ್ತಾರೆ. ಅದಲ್ಲದೆ ಇವತ್ತು ರೂಪಾಯಿ 50,000 ಚೆಕ್ ನಮಗೆ ಮೇಲ್ವಿಚಾರಕರ ಮುಖಾಂತರ, ಕೃಷಿ ಅಧಿಕಾರಿಯ ಮುಖಾಂತರ, ಇವರು ಪ್ರತಿನಿಧಿಯ ಮುಖಾಂತರ ಹಸ್ತಾಂತರಿಸುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೂಜ್ಯನೀಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನ ಸ್ಮರಿಸಿಕೊಳ್ಳುತ್ತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇದೀಗಾಗಲೇ ನಮ್ಮ ನಡಗೆ ಕ್ಷೇತ್ರಕ್ಕೆ 20 ಕ್ವಿಂಟಲ್ ಅಕ್ಕಿ, 40 ಕೆಜಿಯಷ್ಟು ಬದನೆಕಾಯಿ, 1 ಕ್ವಿಂಟಲ್ನಷ್ಟು ಎಲೆಕೋಸು, 50 ಕೆಜಿಯಷ್ಟು ಟೊಮೆಟೊ, 50 ಕೆಜಿಯಷ್ಟು ದಪ್ಪ ಮೆಣಸು, 70 ಕೆಜಿಯಷ್ಟು ಕುಂಬಳಕಾಯಿ, 50 ಕೆಜಿಯಷ್ಟು ಬಟಾಟೆ, 40 ಕೆಜಿಯಷ್ಟು ಬೀನ್ಸ್, ಅದೇ ರೀತಿ ಒಂದು 15 ಕ್ವಿಂಟಲ್ನಷ್ಟು ಚೀನಿಕಾಯಿಯನ್ನ ನಮಗೆ ಬೇಡಿಕೆಯಾಗಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪೂಜ್ಯ ಭಾರತದ ಆಶೀರ್ವಾದವನ್ನ, ಕೃಪಾಶೀರ್ವಾದವನ್ನ ನಾವುಗಳು ಸ್ಮರಿಸಿಕೊಳ್ಳಬೇಕಾಗಿದೆ. ಅದೇ ರೀತಿ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ನಮಗೆ 5 ಕ್ವಿಂಟಲ್ ಅಕ್ಕಿ, 2 ಡಬ್ಬ ಎಣ್ಣೆ, ಒಂದು 50 ಕೆಜಿಯಷ್ಟು ಬೆಲ್ಲ, ಅದೇ ರೀತಿ ಸುಮಾರು 50, 20, 30 ಕೆಜಿಯಷ್ಟು ದವಸ ಧಾನ್ಯಗಳನ್ನು ನೀಡಿ ಸಹಕರಿಸುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಅದೇ ರೀತಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯವನ್ನ ನಾವುಗಳು ಸ್ಮರಿಸಿಕೊಳ್ಳಬೇಕಾಗಿದೆ. ಅದೇ ರೀತಿ ಓಂ ಅಕ್ಷೋದ್ಯಾಯ ಸ್ವಾಹ, ಓಂ ಧರ್ಮವಾಗೀಶ್ವರೇಶ್ವರಾಯ ನಮಃ ಸ್ವಾಹ, ಓಂ ಮಹಾಕವಾಯ ನಮಃ ಸ್ವಾಹ, ಓಂ ಮಹಾಕಪ್ಪಾಯ ನಮಃ ಸ್ವಾಹ, ಓಂ ಮಹಾಭೂತಾಯ ನಮಃ ಸ್ವಾಹ, ಓಂ ಮಹಾನಿಧಯೇ ನಮಃ ಸ್ವಾಹ, ಓಂ ಮಮತಾಯ ನಮಃ ಸ್ವಾಹ, ಓಂ ಬಂಧನಾಯ ನಮಃ ಸ್ವಾಹ, ಓಂ ಬಂಧಾಯ ನಮಃ ಸ್ವಾಹ, ಓಂ ಅಜ್ಞಾನಾಯ ಓಂ
स्वाहा ओम गदिताय नमः स्वाहा ओम योगिने नमः स्वाहा ओम योगीशाय नमः स्वाहा ओम सर्वकामराय नमः स्वाहा ओम श्रमाय नमः स्वाहा ओम श्रवणाय नमः स्वाहा ओम श्यामाय नमः स्वाहा ओम सुवर्णाय नमः स्वाहा ओम वायुवाहनाय नमः स्वाहा ओम नमस्ताय नमः स्वाहा ओम नमवेदाय नमः स्वाहा ओम दंडाय नमः स्वाहा ओम मैत्रे नमः स्वाहा ओम नमाय नमः स्वाहा ओम अवराजाय नमः स्वाहा ओम सर्वसहाय नमः स्वाहा ओम नियंत्रे नमः स्वाहा ओम अनियमाय नमः स्वाहा ओम अयमाय नमः स्वाहा ओम सत्ववते नमः स्वाहा ओम सात्विकाय नमः स्वाहा ओम सत्यमाय नमः स्वाहा ओम सत्यधर्मणाय नमः स्वाहा सत्यधर्मपरायणाय नमः स्वाहा ओम विप्रायाय नमः स्वाहा ओम प्रियाकाय नमः स्वाहा ओम अर्घाय नमः स्वाहा ओम प्रियकृते नमः स्वाहा ओम प्रीतिवर्धनाय नमः स्वाहा ओम विहाय सकतये नमः स्वाहा ओम ज्योतिषे नमः स्वाहा ओम सुहृदये नमः स्वाहा ओम कमले नमः स्वाहा ओम विभवे नमः स्वाहा ओम रवये नमः स्वाहा ओम विरोचनाय नमः स्वाहा ओम सूर्याय नमः स्वाहा ओम सवित्रे नमः स्वाहा ओम रविर्लोचनाय नमः स्वाहा ओम अनन्ताय नमः स्वाहा ओम हृदये नमः स्वाहा ओम भोक्त्रे नमः स्वाहा ओम शुक्लाय नमः स्वाहा ओम एकदाय नमः स्वाहा ओम अग्रदाय नमः स्वाहा ओम अनविन्नाय नमः ಆತ್ಮೀಯ ಭಕ್ತಾಭಿಮಾನಿಗಳೇ, ಈಗಾಗಲೇ ಪ್ರವಚನಕ್ಕೆ ಹೊರಟಂತಹ ಶುಕ್ಲ ಸಪ್ತಮಾಶಯದ ವಿನಂತಿ ತಾವುಗಳು ಉಪಹಾರದ ಮುಗಿಸಿದ ಬಳಿಕ ದೇವಸ್ಥಾನದ ಎದುರುಭಾಗದ ಕಾರ್ಯಾಲಯದಲ್ಲಿ ಸಾರ್ವಜನಿಕ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬಹುದು. ಹಸಿರು ಹೊರಕಾಲಿಕ ಪ್ರಮಾಣ ಪತ್ರ ಮತ್ತು ಹೊರಕಾಲಿಕ ಪತ್ರಗಳು ಕಾರ್ಯಾಲಯದ ಎದುರುಭಾಗದಲ್ಲಿದೆ. ತಾವುಗಳು ಇದನ್ನು ಸ್ವೀಕರಿಸಿಕೊಳ್ಳಬಹುದು. ओम स्वस्तिकृते नमः स्वाहा ओम स्वस्तिने नमः स्वाहा ओम स्वस्तिभुते नमः स्वाहा ओम सत्पथाकाराय नमः स्वाहा ओम प्राणवाय नमः स्वाहा ओम प्रणवाय नमः स्वाहा ओम प्राणाय नमः स्वाहा ओम प्रमाणाय नमः स्वाहा ओम प्राणनिलयाय नमः स्वाहा ओम प्राणकृते नमः स्वाहा ओम प्राणजीवनाय नमः स्वाहा
ಶಿವಲಿಂಗ ದೇವಸ್ಥಾನ 2006 ಜೀರ್ಣೋದ್ಧಾರ ಅಂತ ಬ್ರಹ್ಮಕಲಶೋತ್ಸವ ಆದ 2021 ಫೆಬ್ರವರಿ 16 21 ಅಂತ ಬ್ರಹ್ಮಕಲಶೋತ್ಸವ ಭಾರಿ ವಿಜೃಂಭಣೆಗೆ ನಡೆದುದು. ಆರ್ಥಿಕ ರೂಪದಲ್ಲಿ ಶ್ರಮದಾನ ರೂಪದಲ್ಲಿ ಎಲ್ಲ ದೇವರಿಗೆ ಸೇವೆ ಮಾಡಿದಂಥ ಎಲ್ಲ ಭಗವದ್ಭಕ್ತರಿಗೆ ದೇವರು ಪೂರ್ಣ ರೀತಿಯಾಗಿ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಂಬಂಧ ಎರಡು ರೀತಿಯ ತಪ್ಪುಗಳು ನಡೆದಿದ್ದರೂ ಕೂಡ ಅದನ್ನೆಲ್ಲ ಕ್ಷಮಾಸಂತವಾದಂತಹ ಶ್ರೀಮನ್ನಾರಾಯಣ ದೇವರು ಭಗವಂತ ಮಹಾವಿದ್ಯಾಲಯಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಈ ಜಾಗದಲ್ಲಿ ದೇವತಾ ಸಾನ್ನಿಧ್ಯ ಬೆಳಗಬೇಕು. ಎಲ್ಲರಿಗೂ ವಿಶೇಷವಾಗಿ ಮಾಡುವಂತಹ ಜೀವನ ಕ್ಷೇತ್ರದಲ್ಲಿ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹ ಭವಿಷ್ಯಗಳು ಸಿದ್ಧಿಯಾದ ಮುಖಾಂತರವಾಗಿ ವಿಶೇಷವಾಗಿ ಯಜ್ಞಮಧ್ಯದಲ್ಲಿ ವಿಶೇಷವಾಗಿ ದೇವರ ಆರಾಧನೆ ಮಾಡುವುದರಿಂದ ನಮಗೆಲ್ಲ ಇಷ್ಟಾರ್ಥಗಳನ್ನು ದೇವರು ವರ್ಗದಲ್ಲಿ ಕಾಮಧೇನುವಂತಹ ವೃಕ್ಷ ಎಲ್ಲ ದೇವತೆಗಳಿಗೆ ಇಷ್ಟಪೂರ್ಣವಾದಂತಹ ನಾನು ಹೊಡೆಯುತ್ತ ಬರ್ತೇನೆ ಅಂತ ಹೇಳಿ ಆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆ ಪ್ರಕಾರ ನಾವು ದೇವರಿಗೆ ಭಕ್ತಿಯಿಂದ ದೇವರು ಕೊಟ್ಟಂತಹ ವಸ್ತು ಧರ್ಮ ದೇವರಿಗೆ ಪವಿತ್ರೋಪಹರಣೆ ಪ್ರಾರಂಭಭೂತಾತ್ಮಕ ದೇವರು ಕೊಟ್ಟಂತಹ ವಸ್ತುವನ್ನು ದೇವರಿಗೆ ಪುನರವಿ ಭಕ್ತಿಯಿಂದ ದೇವರಿಗೆ ನಾವು ಅರ್ಪಣೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ರೀತಿಯಾದಂತಹ ಕಷ್ಟಗಳು ಯಾವುದೇ ರೀತಿಯಾದಂತಹ ಗ್ರಹಕಾಲ ವರ್ಷಗಳಿಗೂ ಕೂಡ ಎಲ್ಲ ಪರಿಹಾರ ಆಗಿ ಭಗವಂತನ ಪೂರ್ಣಾನುಗ್ರಹದಿಂದ ನಮಗಿರುವಂತಹ ಎಲ್ಲ ದುಃಖಗಳು ನಿವಾರಣೆಯಾಗಿ ದೇವರ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಬೇಕಾದಂತಹ ಎಲ್ಲ ಕಾಮಾರ್ಥಗಳನ್ನು ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ಪ್ರಾರ್ಥನೆ ಮಾಡುವುದರಲ್ಲಿ ಮಾಡಿದಂತಹ ಸಹಸ್ರನಾಮಾವಳಿ ಹೋಮದಿಂದ ಭಗವಂತ ಸಂತೋಷನಾಗಿಟ್ಟುಕೊಂಡು ಈ ಜಾಗದಲ್ಲಿ ಎಲ್ಲ ಭಗವದ್ಭಕ್ತರು ಬಂದು ದೇವರ ನಡೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಅವರವರ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸುವ ಮುಖಾಂತರವಾಗಿ ಸದಾಶಿವ ನಿತ್ಯ ಮಂಗಲವನ್ನು ದೇವರು ಅನುಗ್ರಹಿಸಿಕೊಳ್ಳಬೇಕು. ಯಜಮಾನ ವರ್ಗಕ್ಕೆ ಆಡಳಿತ ಸಮಿತಿ ಬೇರೆ ಬೇರೆ ಆ ಸಮಿತಿ ಭಗವದ್ಭಕ್ತರಿಗೆ ಯಜಮಾನ ವರ್ಗದವರಿಗೆ ಈ ಸಂಬಂಧಪಟ್ಟಂತಹ ಕ್ಷೇತ್ರದ ಎಲ್ಲ ಭಗವದ್ಭಕ್ತರಿಗೂ ಎಲ್ಲ ಅವರವರ ಇಷ್ಟಾರ್ಥವನ್ನು ಅನುಗ್ರಹಿಸಿಕೊಟ್ಟು ನಾನು ಆಗದಂತಹ ಆ ಪ್ರತಿಷ್ಠಾ ಬ್ರಹ್ಮ ಜೀವನ ಅಷ್ಟಮಂತ ಬ್ರಹ್ಮರಕ ಮಹೋತ್ಸವವನ್ನು ಒಳ್ಳೆಯ ರೀತಿಯಾಗಿ ಯಾವುದೇ ಕುಂದುಕೊರತೆಗಳು ವಿಘ್ನಗಳು ಬರದ ಹಾಗೆ ದೇವರು ನಮಗೆ ನಮ್ಮ ಕೈಯಲ್ಲಿ ಮಾಡಿಸಿಬಿಡಬೇಕು. ಅದರ ಪುಣ್ಯ ಫಲವನ್ನು ಎಲ್ಲ ರಾಮರಾಷ್ಟ್ರದ ಎಲ್ಲ ಭಗವದ್ಭಕ್ತರಿಗೆ ಅನುಗ್ರಹಿಸಿಕೊಡಬೇಕು. ಲೋಕದಲ್ಲಿ ಬಂದಿರತಕ್ಕಂತಹ ಎಲ್ಲ ರೋಗರುಜಿನಗಳ ಪರಿಹಾರ ಆಗಿ ಎಲ್ಲರಿಗೂ ಬರಬರ ಮಾಡುವಂತಹ ಉದ್ಯೋಗ ಜೀವನದಲ್ಲಿ ಯಶಸ್ಸನ್ನು ಅನುಗ್ರಹಿಸಿಕೊಡಬೇಕು ಎಂದು ಹೇಳಿ ದೇವರ ಸನ್ನಿಧಾನದಲ್ಲಿ ಭಗವಂತರಲ್ಲಿ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮೇಘಶ್ಯಾಮೀತ ಕೌಶೇವಾ ಕವಚೇವಸ್ಥಾನೋತ್ಕಾರದಾನಂ ಪುಣ್ಯೋ ಮೇಘ ಪುಂಡರೀಕಾರಾಕ್ಷಂ ವಿಷ್ಣುವಂದೇ ಸದೋತೆ ಕಾಲಂ ಶ್ರೀ ಮಹಾವಿಷ್ಣವೇ ನಮಃ. ಪ್ರಣತೋ ವಿಷ್ಣುಪ್ರಾರ್ಥನಾಂ ಸಮರ್ಪಯಾಮಿ. ನಮಃ ಹೇಳಿ ಸ್ವಸ್ತಿ ಶ್ರದ್ಧಾಂ
ಚೆನ್ನಬಸವೇಶ್ವರ ಕಳನಿ ದೇವಸ್ಥಾನದಲ್ಲಿ 2006ರಲ್ಲಿ ಒಮ್ಮೆ ವಿಜೃಂಭಣೆಯಾಗಿ ಬ್ರಹ್ಮಕಲಶೋತ್ಸವ ಆಗಿ ನಡೆದಿತ್ತು. ಈಗ ಪುನಃ 2021ರಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುತ್ತದೆ. ನಮಗೆಲ್ಲರಿಗೂ ಖುಷಿ ಹಾಗೂ ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಈ ಬ್ರಹ್ಮಕಲಶೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಿದ್ದೇವೆ.
ಎನ್ನ ಉದಾರ ಕೂಸಮ ಎನ್ನ ಇದೇ ಬತ್ತದ ಎತ್ತನಾಗೇನು ನಾನು ಕೊಡವರ್ನಾಗೇನು ಎಲ್ಲಿ ಅದು ಅವಾಗ ಚೂರ್ತವಲ್ಲ ಚೀಂಬುರವಲ್ಲ ಕೊಟ್ಟದವಲ್ಲ ಮುಳ್ಳು ಆಯ್ನ ಮುಳ್ಳು ಪೂರ ಬೈತದೆ ಬುಕ್ಕ ಆಯ್ನ ಮಾತ ಕಟ್ತದು ಬರ್ತದು ಮುಂದೆ ಪೋಂದು ಬತ್ತೊಂದು ಇತ್ತು ಎಂಕಲ ಇತ್ತು ಎಂಕಲ ಇಲ್ಲಿ ಮುಳ್ಪಣ ಇತ್ತು ಎಂಕಲ ಬುಕ್ಕ ಹನ್ನೆರಡು ಬುಕ್ಕ ಅಲ್ಲಿ ಇಲ್ಲಿ ಕಟ್ಟಿ ಆತ ಕಟ್ಟಿದ್ದು ಬುಕ್ಕ ದೇವರ ದಿನೋಬ್ರಾತ್ರಿ ಪೂಜೆ ಇಪ್ಪತ್ತು ಹರಿ ಪೂಜೆ ಇಪ್ಪತ್ತು ನೇದ್ಯ ಐತೆ ಆಯ್ಕೆ ಏನು ಎನ್ನ ಇಲ್ಲ ಅಲ್ತೆ ಪುಳಿತೊಂದು ಬರ್ತದೆ ಮೂರು ದೇವರಿಗೆ ಒಂದು ಸೇರ ಹರಿ ನೇದ್ಯವು ಏನೇ ಕೊಡೋದು ಕೊಟ್ಟು ಪಾತ್ರ ದೇವರ ಏನೇ ತೆಗೆದು ಆತ ಮಾಂತ ಮಲ್ತೈತೆ ಬ್ರಹ್ಮಗಳಸ ಐತೆ ಇವತ್ತು ಏತು ಒರ್ಬೋರ್ತದಲ್ಲ ಆಂಡು ಎಕ್ಕೆ ಲೆಕ್ಕ ಅಂತ ಹೇಳ್ತಿತ್ತು ಅದು ಆನಾಗ ಬ್ರಹ್ಮಗಳ ಸಾನಾಗಲ್ಲ ಏರ್ಲ ಇತ್ಯಾಡು ಹನ್ನೆರಡು ಬುಕ್ಕೋಣ ಪಂಚವಾಣಿತಿ ಕೆಲಸದ ಮಲ್ಪುವಾಗ ಗಂಜಿಗೆ ಕೆಲಸದಾಗಲಿ ಬರ್ತದೆ ಅಪ್ಪ ಕಲೆ ಒಂಚೇರ ಅಂತ ಗಂಜಿ ಮಲ್ಪಲೆ ಒಂದು ಚಟ್ನಿ ಗಡಿಲೆ ಒಟ್ಟು ಹೊಂಟಿದೆ ಅವು ಚಟ್ನಿ ಗಡಿದ್ದು ಗಂಜಿ ಮಲ್ತದೆ ಎನ್ನಾಗ ಇಟ್ಟೇನು ಬಳಸಿದೆ ಕೊಡ್ತೆ ಕೊಡ್ತು ಇತ್ತು ಬಂತ ತನಕ ಪಾತ್ರ ತೆಕ್ಕೊಂಡು ಪಾತ್ರ ತೆಕ್ಕರೆ ನಾನು ಸಾಧ್ಯ ಯಾವಂದು ಒಟ್ಟಿತ್ತು ನಾವು ಕೊಡ್ತಾ ಬಡ್ದು ಅವು ಆವಂದು ಹಿರಿಯ ಕೊರೋದು ಅಂತ ಆಣದು ಅಂದರೆ ಪಾತ್ರ ತೆಗೆದು ಕೊಡ್ತು ಸುಮಾಂತ ಕ್ಲಾಸ್ ದೇವರನ್ನ ಸಾಕ್ರಿ ನೀರ್ನಾಥ್ ಇತ್ತ ಇನ್ನಿಲ್ಲ ಮಲ್ಪ ದೇವರನ್ನ ಸಾಕ್ರಿ ಏನು ಮಾಡ್ತಾರೆ ದೇವಸ್ಥಾನ ಓದೈತಿ ಮಾಡಿ ಓದೈತಿ ಪೂರ ಚೂತ ಬಂದೆ ಚೀಂಬುರ ಮುಂದೆ ಕೊಟ್ಟೆದ ಮುಂದೆ ಬೆದ್ರೆ ಮುಂದೆ ಪೂರ ಮುಳ್ಳಾಯಿನ ಮುಂದೆ ಈತ ಮಾಂತ ಆತು ಈತ ಮಾಂತ ಊತಾಗಲು ಮಾಂತೆಲ್ಲ ಕೂರ್ತು ಎಡ್ಡೆ ಹೊಡೆದು ಅಂತ ಎಡ್ಡೆ ಮಾಡ್ತೀವಿ Thank you.